ಬಿರ್ವೇರ್ ಕುಡ್ಲ ಇದೀಗ ಅಶಕ್ತರ ಪಾಲಿನ ಬೆಳಕಾಗಿ ಭರವಸೆ ಮೂಡಿಸಿದ ಸಂಘಟನೆಯಾಗಿ ಬೆಳೆದು ನಿಂತಿದೆ ಎಂದ ಚಿತ್ರನಟ ರೂಪೇಶ್ ಶೆಟ್ಟಿಯವರು ಬಿರ್ವೇರ್ ಕುಡ್ಲದ ಯುವಕರ ಸಾಧನೆಯನ್ನು ಮುಕ್ತ ಕಂಠದಿಂದ ಶ್ಲಾಘಿಸಿದ್ದಾರೆ. ಬಳ್ಳಲ್ಬಾಗ್ನ ಶ್ರೀ ಭಗವತಿ ದೇವಸ್ಥಾನದಲ್ಲಿ ಬಿರ್ವೇರ್ ಕುಡ್ಲ ಕಾರುಣ್ಯ ಸೇತು ಫೌಂಡೇಶನ್ನಿಂದ ಅಶಕ್ತ ಕುಟುಂಬಗಳಿಗೆ ಚಿಕಿತ್ಸೆಗಾಗಿ ಆಯೋಜಿಸಲಾದ ಸ್ಪಂದನ ಆರ್ಥಿಕ ನೆರವು ವಿತರಣೆ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ಈ ತಂಡಕ್ಕೆ ಹೆಚ್ಚಿನ ಶಕ್ತಿಯನ್ನ ಜನರು ತುಂಬಬೇಕು ಎಂದರು. ಇದರೊಂದಿಗೆ ಸ್ವಸ್ತಿಕ್ ಕಾರ್ಯ ಅವರು ಕಾರುಣ್ಯ ಸೇತು ಫೌಂಡೇಶನ್ ಮೂಲಕ ಜೊತೆಗೂಡಿ ಇದೀಗ ಬಡವರ್ಗದ ನೆರವಿಗೆ ಧಾವಿಸಿರುವುದು ಶ್ಲಾಘನೀಯ ಎಂದರು. ತುಂಬಾ ಖುಷಿ ವಿಚಾರ ಏನು ಅಂತಂದ್ರೆ ಬಿರ್ವೇರ್ ಕುಡ್ಲದ ಈ ಕೆಲಸ ಕಾರ್ಯ ನಾವು ನೋಡ್ಕೊಂಡು ಬರ್ತಾ ಇದ್ದೀವಿ. ಪ್ರತಿ ತಿಂಗಳು ಇಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅಂಡ್ ಅದಕ್ಕೆ ಇನ್ನಷ್ಟು ಬಲ ಜಾಸ್ತಿ ಆಗಿದೆ. ಏನಕ್ಕೆ ಅಂತಂದ್ರೆ ಸ್ವಸ್ತಿಕ್ ಕಾರ್ಯ ಅವರ ಒಂದು ಹೊಸ ಪರಿಕಲ್ಪನೆ, ಅವರ ಒಂದು ಏನು ಟ್ರಸ್ಟ್ ಅನ್ನ ಶುರು ಮಾಡಿದ್ದಾರೆ ಕಾರುಣ್ಯ ಸೇತು ಅಂತ. ಅದರ ಮುಖೇನ ಇನ್ನು ಮುಂದೆ ಪ್ರತಿ ತಿಂಗಳು ಬಿರ್ವೇರ್ ಕುಡ್ಲ ಅಂಡ್ ಕಾರುಣ್ಯ ಸೇತು ಒಂದಾಗಿ ಈ ಕೆಲಸವನ್ನ ಮುಂದುವರಿಸಿಕೊಂಡು ಹೋಗ್ತಾರೆ. ಅಷ್ಟು ಮಾತ್ರ ಅಲ್ಲ, ಪ್ರತಿ ವರ್ಷ ನಮ್ಮ ಮಂಗಳೂರಿನ ಜನರು ಕಾಯುವಂಥದ್ದು ದಸರಾ ಹಬ್ಬ ಬಂದಾಗ ಯಾವ ರೀತಿಯ ಟ್ಯಾಬ್ಲೋವನ್ನ ಬಿರ್ವೇರ್ ಕುಡ್ಲ ಅವ್ರು ಮಾಡ್ತಾರೆ ಅನ್ನುವಂಥದ್ದು. ಅದು ಈ ಬಾರಿ ಕೂಡ ಆ ಕ್ಯೂರಿಯಾಸಿಟಿ ಇದೆ. ಆದ್ರೆ ಈ ಬಾರಿ ಅದರ ಬಲ ಇನ್ನಷ್ಟು ಜಾಸ್ತಿ ಆಗುತ್ತೆ. ಏನಕ್ಕೆ ಅಂತಂದ್ರೆ ಸ್ವಸ್ತಿಕ್ ಕಾರ್ಯ ಅವರ ಕಾರುಣ್ಯ ಸೇತು ಕೂಡ ಜೊತೆ ಆಗ್ತಾ ಇದೆ. ಅವರಿಂದ ಕೂಡ ಒಂದು ಟ್ಯಾಬ್ಲೋ ಬರುವಂತಹ ಒಂದು ಪ್ಲಾನಿಂಗ್ ನಡೀತಾ ಇದೆ. ಆ ಒಂದು ಕೆಲಸ ಕಾರ್ಯಕ್ಕೂ ಕೂಡ ನಿಮ್ಮೆಲ್ಲರ ಸಹಕಾರ ಇರಲಿ ಅಂತ ಆಶಿಸ್ತಾರೆ. ಬಿಲ್ಲವ ಮುಂದಾಳು ಪದ್ಮರಾಜ್ ಅವರು ಮಾತನಾಡಿ, ಯುವ ಶಕ್ತಿಗಳು ಉತ್ತಮ ಸಮಾಜಕ್ಕಾಗಿ ಕೈಜೋಡಿಸಿದಾಗ ಎಂತಹ ಕೆಲಸವನ್ನಾದರೂ ಮಾಡಿ ತೋರಿಸಬಹುದು ಎಂಬುದಕ್ಕೆ ಉದಯ್ ಪೂಜಾರಿ ನೇತೃತ್ವದ ಬಿರ್ವೇರ್ ಕುಡ್ಲ ಉದಾಹರಣೆಯಾಗಿದೆ. ಇದರೊಂದಿಗೆ ಸ್ವಸ್ತಿಕ್ ಆರ್ಯ ಅವರು ಕೈಜೋಡಿಸಿದ್ದು, ಮುಂದಿನ ದಿನಗಳಲ್ಲಿ ಈ ಎರಡು ಸಂಘಟನೆಗಳು ಅಶಕ್ತರ ಕಣ್ಣೀರು ಒರೆಸುವ ಕೆಲಸ ಮಾಡಲು ಬ್ರಹ್ಮಶ್ರೀ ನಾರಾಯಣ ಗುರುಗಳು ಶಕ್ತಿ ನೀಡಲಿ ಎಂದರು. ಸಮಾಜಕ್ಕೆ ಏನಾದರೂ ಸಮರ್ಪಣೆ ಮಾಡುವ ಬೇಕೆನ್ನುವಂಥ ಒಂದು ಉದ್ದೇಶದಿಂದ ಬಿರ್ವೇರ್ ಕುಡ್ಲ ಎಂಬ ಸಂಘಟನೆಯನ್ನು ಆರಂಭಿಸಿ ಇವತ್ತು ಸುಮಾರು ಕಳೆದ 5-6 ವರ್ಷಗಳಿಂದ ಸುಮಾರು 10 ಕೋಟಿಗೂ ಮಿಕ್ಕಿ ಈ ಸಮಾಜದಲ್ಲಿರುವ ಅಶಕ್ತರಿಗೆ ಸಹಾಯಧನವನ್ನು, ಅದು ಆರೋಗ್ಯ ಕ್ಷೇತ್ರದಲ್ಲಿ ಅನಾರೋಗ್ಯಸ್ಥರಿಗಿರ್ಬೋದು ಅಥವಾ ವಿದ್ಯಾರ್ಥಿಗಳಿಗಿರ್ಬೋದು, ಬೇರೆ ಬೇರೆ ಕಾರಣಗಳಿಂದ ಸಮಾಜದಲ್ಲಿರುವಂಥ ಕಷ್ಟದಲ್ಲಿರುವ ಜನಗಳ ಕಣ್ಣೊರೆಸುವಂಥ ಕೆಲಸವನ್ನು ಬಹಳ ನಿಷ್ಠೆಯಿಂದ ನಮ್ಮ ಬಿರ್ವೇರ್ ಕುಡ್ಲ ಉದಯ ಪೂಜಾರಿ ಅವರ ನೇತೃತ್ವದಲ್ಲಿ, ಹಾಗೆ ಕಳೆದ ಬಾರಿಯಿಂದ ನಮ್ಮ ಕಾರುಣ್ಯ ಸೇತು ಈ ಸಂಘಟನೆಯ ನಮ್ಮ ಸ್ವಸ್ತಿಕ್ ಕಾರ್ಯ ಇವರು ಕೂಡ ಒಂದು ಕೈ ಜೋಡಿಸಿರುವಂಥದ್ದು ಬಹಳ ಎಲ್ಲ ಯುವಕರಿಗೆ ಒಂದು ಪ್ರೇರಣೆ ಕೂಡ. ಕಾರ್ಯಕ್ರಮದಲ್ಲಿ ಕುದ್ರೋಳಿ ಕ್ಷೇತ್ರದ ಮಾಜಿ ಅಧ್ಯಕ್ಷ ಸಾಯಿರಾಮ್, ನಮ್ಮ ಟಿವಿ ನಿರ್ದೇಶಕರಾದ ಡಾಕ್ಟರ್ ಶಿವಶರಣ್ ಶೆಟ್ಟಿ, ಬಿರ್ವೇರ್ ಕುಡ್ಲ ಸಂಘಟನೆಯ ಸ್ಥಾಪಕ ಅಧ್ಯಕ್ಷ ಉದಯ್ ಪೂಜಾರಿ ಬಳ್ಳಾಲ್ಪಾಗ್, ಕಾರುಣ್ಯ ಫೌಂಡೇಶನ್ನ ಸ್ವಸ್ತಿಕ್ ಆರ್ಯ ಪ್ರಮೋದ್ ಬಳ್ಳಾಲ್ಪಾಗ್, ಲತೀಶ್ ಪೂಜಾರಿ, ಪ್ರವೀಣ್ ಭಗಂಬಿಲಾ, ಲೋಹಿತ್ ಗಟ್ಟಿ, ರಾಮ್ ಎಕ್ಕೂರು, ಧನ್ರಾಜ್ ಪೂಜಾರಿ, ರಾಕೇಶ್ ಚಿಲಿಂಬಿ, ಅಶ್ವಿತ್ ಚಿಲಿಂಬಿ, ದಿನಿಲ್ ಬಳ್ಳಾಲ್ಪಾಗ್, ಮಹೇಶ್ ಅಶೋಕ್ ನಗರ, ಗಣೇಶ್ ಚಿಲಿಂಬಿ, ಗಿರೀಶ್ ಬತ್ತೇರಿ, ಗೌತಮ್ ಬತ್ತೇರಿ, ಕಿರಣ್ ಬಂಟ್ವಾಳ್, ಕಿಶೋರ್ ಬಾಪು, ಪ್ರವೀಣ್ ಜೆಪ್ಪು, ರಾಜೇಶ್ ಉರ್ವಾ, ವಾಸಿ ಪದವಿನಂಗಡಿ, ರಾಜೇಶ್ ಬಳ್ಳಾಲ್ಬಾಗ್, ಗೌರವ್, ರೋಷನ್ ಬಳ್ಳಾಲ್ಬಾಗ್, ಸತೀಶ್ ಬಳ್ಳಾಲ್ಬಾಗ್, ರೋಹಿದಾಸ್, ಪ್ರವೀಣ್, ಅವಿನಾಶ್, ಪ್ರಕಾಶ್, ಶಿವಾನಂದ್ ಆಚಾರ್ಯ ಮತ್ತಿತರರು ಉಪಸ್ಥಿತರಿದ್ದರು. ನಾಗೇಶ್ ಕಾವೂರು, ವಿ4 ನ್ಯೂಸ್, ಮಂಗಳೂರು. ಯಾವ ಲೇಟ್ ಆಗಿ ಈ ಫರ್ನಿಚರ್ ಹೆಂಗ್ ಮಸ್ತ್ ಇಷ್ಟ ನಿಲ್ಲಡಿ ಬತ್ತಂ ಪೋಯಿ ಬಾಬಾ ಮಸ್ತ್ ಖುಷಿ ಆಪುಂಡು ಬಾಬಾ ಕುಲ್ಲರ್ನ ಬುಡ್ಸೋದಿಚ್ಚಿಗೆ ಅಂದ್ ಕೈತಲ್ ನಿಲ್ಲಡ್ ಮಾತಾಡಲು ವೀಕೆದ ಫರ್ನಿಚರ್ ಉಂಡು ಈರಿಂಗ್ ದಾಲ್ ದೆತ್ಕೋರ್ಬಿನೆಜಿ ಪೋಲೇರ್ ಬೇಬಿ ಯಬಾ ವೀಕೆ